ನಮ್ಮ ಕ್ಯಾಥೋಲಿಕ್ ಸಭಾ ಮಂಗಳೂರು ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಆಲ್ವಿನ್ ಜೆರೋಮ್ ಡಿಸೋಜಾ ಪಾಣೀರ್ ಇವರ ಮೇಲೆ ತಾರೀಕು 5/10/2024 ಅಡ್ಯಾರು ಬಳಿ ಮಾರಣಾಂತಿಕವಾಗಿ ಹತ್ಯೆಗೈಯುವ ಉದ್ದೇಶದಿಂದ ನಡೆದ ಹಲ್ಲೆಯ ಬಗ್ಗೆ ಖಂಡಿಸಲಿಕ್ಕೆ ಹಾಗೂ ಏನು ಈ ಹತ್ಯೆಗೈಯಲು ಬಂದಂಥ ದುಷ್ಮರಿಗಳನ್ನು ಶೀಘ್ರವಾಗಿ ಬಂಧಿಸಬೇಕೆಂಬ ಬೇಡಿಕೆಯನ್ನು ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿ ಹಾಗೂ ಎಲ್ಲ ಇಲಾಖಾಧಿಕಾರಿಗಳಿಗೆ ಮನವಿ ನೀಡಲಿಕ್ಕಾಗಿ, ಹಕ್ಕೊತ್ತಾಯವನ್ನು ನಾವು ನೀಡಲಿಕ್ಕಾಗಿ ಇವತ್ತು ಮಾಧ್ಯಮ ಮಿತ್ರರ ಮುಂದೆ ನಾವು ಇವತ್ತು ನೆರೆದಿದ್ದೇವೆ. ತಾರೀಕು 27/9/2024 ನಮ್ಮ ಪಾವೂರು ಉಳಿಯ, ಉಳ್ಳಾಲ ಹೊಯ್ಗೆ, ಮಳವೂರು, ಕೆಂಜಾರು, 62ನೇ ತೋಕೂರು, ರಾಣಿಪುರ ಈ ಪ್ರದೇಶದಲ್ಲಿ ಹಿಂದೆ ದ್ವೀಪಗಳಿದ್ದವು. ಈ ದ್ವೀಪಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ಪಾವೂರು ಉಳಿಯ ಪ್ರದೇಶದಲ್ಲಿ ಅದು ಸರ್ಕಾರಿ ಆಗ್ಬೋದು, ಇಲ್ಲಂದರೆ ಖಾಸಗಿ ಆಗಿರ್ಬೋದು. 80 ಎಕರೆ ಜಮೀನು ಇದ್ದುದನ್ನು ನಾವು ಕಂಡಿದ್ದೇವೆ. ಇವತ್ತು ಆ ಜಮೀನು 80 ಎಕರೆಯಿಂದ ಸವೆದು 40 ಎಕರೆಗೆ ಬಂದು ಮುಟ್ಟಿದೆ. ಈ ಪ್ರದೇಶದ ಬದಿ ಸುಮಾರು 45 ಮನೆಗಳಿವೆ ಹಾಗೂ ಒಂದು ದೇವಾಲಯ ಇದೆ. ಈ ದೇವಾಲಯವು ನದಿಯಿಂದ 1 ಕಿಲೋಮೀಟರ್ ದೂರ ಇತ್ತು. ಇವತ್ತು ತಾವೆಲ್ಲರೂ ನೋಡಿದರೆ, ಈಗಾಗಲೇ ಪತ್ರಿಕಾ ಮಾಧ್ಯಮದವರು ಅಲ್ಲಿ ಭೇಟಿ ನೀಡಿದ್ದಾರೆ, ಅಲ್ಲಿ ಈ ಪ್ರದೇಶವು ಸವೆದು ಕೇವಲ ಒಂದು 75 ಮೀಟ್ರ್ ಸಹ ಇಲ್ಲ. ಈ ಮನೆಗೆ ಹಾಗೂ ಈ ನದಿಗೆ ಇರುವ ಅಂತರ ಕೇವಲ 75 ಮೀಟ್ರ್. ಮಳೆಗಾಲದಲ್ಲಿ ಈ ನೀರು ಮನೆಗಳಿಗೆ ಹೋಗಿ 1-2 ಮನೆಗಳು ಬಿದ್ದಿವೆ. ಹಾಗೂ ಅಲ್ಲಿ ಒಂದು ಹೊಸತಾಗಿ ನಿರ್ಮಿಸಿದ ಬ್ರಿಡ್ಜ್ ಇದೆ. ಈ ಬ್ರಿಡ್ಜಿನ ಬಳಿ ಮಣ್ಣು ತೆಗೆದು ತಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಮಳವೂರು ಬ್ರಿಡ್ಜ್ ಈಗ ಅವನತಿಗೆ ಹೋಗಿದೆ, ಗುರುಪುರ ಬ್ರಿಡ್ಜ್ ಹೋಗಿದೆ. ಇದೇ ರೀತಿ ಹೊಸತಾಗಿ ನಿರ್ಮಿಸಿದ ಬ್ರಿಡ್ಜ್ ಸಹ ಬೀಳುವ ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಬರಬಹುದು. ಈ ನಮ್ಮ ಆಲ್ವಿನ್ ಡಿಸೋಜರವರು 27ನೇ ತಾರೀಕಿಗೆ ಅವರ ನೇತೃತ್ವದಲ್ಲಿ, ಕಥೋಲಿಕ್ ಸಭೆಯ ನೇತೃತ್ವದಲ್ಲಿ ನಾವು ಬೃಹತ್ ಮೆರವಣಿಗೆಯನ್ನು ನಡೆಸಿ ಕ್ಲಾಕ್ ಟವರ್ನ ಬಳಿ ನಾವು ಪ್ರತಿಭಟನಾ ಸಭೆಯನ್ನು ನಡೆಸಿದ್ದೆವು. ನಡೆಸಿದ ಪರಿಣಾಮವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೆವು. ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ ಪ್ರಕಾರ ಸ್ವಲ್ಪ ದಿವಸದ ಒಳಗೆ ಅಲ್ಲಿ ಮೈನ್ಸ್ ಆ್ಯಂಡ್ ಜ್ಯುವೆಲ್ಸ್ ಹಾಗೂ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ಅಲ್ಲಿ ಈ ಮರಳು ದಂಧೆಯ ದಾಳಿ ನಡೆಸಿ ಅಲ್ಲಿ ಸುಮಾರು 20 ದೋಣಿಗಳನ್ನು ಸೀಸ್ ಮಾಡಿ ಕ್ರೇನ್ ಮೂಲಕ ಅಲ್ಲಿಯ ಬೇರೆ ಸಾಮಗ್ರಿಗಳನ್ನೆಲ್ಲ ಸೀಸ್ ಮಾಡಿ ಹೊಯ್ಗೆ ಬಜಾರಿಗೆ ಕೊಂಡೋದದ್ದು ನಮಗೆ ಅತೀವ ಸಂತೋಷವನ್ನು ತಂದಿತ್ತು. ಮುಂದಿನ ದಿವಸದಲ್ಲಿ ಇಲ್ಲಿ ಮರಳುಗಾರಿಕೆ ಸಂಪೂರ್ಣವಾಗಿ ನಾಶವಾಗುವ ಭರವಸೆ ನಮ್ಮಲ್ಲಿ ಮೂಡಿತ್ತು. ತಾರೀಕು 5ನೇ ತಾರೀಕಿನಂದು ಪತ್ರಿಕಾ ಮಾಧ್ಯಮದ ಒಬ್ಬರು ವಿನಂತಿಯ ಮೇರೆಗೆ ನಮ್ಮ ಅಧ್ಯಕ್ಷರು ಈ ಪ್ರದೇಶಕ್ಕೆ ಭೇಟಿ ನೀಡಿದರು. ಇವರು ಭೇಟಿ ನೀಡಿ ಅವರು ಪತ್ರಿಕಾ ಮಾಧ್ಯಮದವರು ಕೆಳಗೆ ಅಲ್ಲಿ ಹೋಗಿದ್ದರು. ಇವ್ರ ಮೇಲೆ ತನ್ನ ಕಾರಿನ ಬಳಿ ನಿಂತಾಗ ಸುಮಾರು 20 ಮಂದಿ ದುಷ್ಕರ್ಮಿಗಳು, ನಾವು ಹೇಳಲೇಬೇಕಾಗ್ತದೆ, ಅವರು ಬಂದು ನೀನು ಇಲ್ಲಿ ಏನು ಮಾಡ್ತಾ ಇದ್ದಿ ಎಂಬ ಏಕವಚನದಲ್ಲಿ ಅವರನ್ನು ಬೈದಿದ್ದಾರೆ. ನೀನು ಇಲ್ಲಿ ಏನು ಮಾಡ್ತಾ ಇದ್ದಿ, ನೀನು ಇಲ್ಲಿ ಯಾಕೆ ನಿಂತಿದ್ದಿ ಎಂಬುದನ್ನು ಕೇಳಿದ್ದಾರೆ. ಇವರು ನಾನು ಹೀಗೆ ನಿಂತಿದ್ದೇನೆ ಅಂತ ಹೇಳಿದ್ದಕ್ಕೆ, ನಿನ್ನಿಂದಾಗಿ ನಮ್ಮ ಹೊಟ್ಟೆಪಾಡು, ಇವತ್ತು ನಾವು ಈ ಮರಳು ದಂಧೆಯಿಂದಾಗಿ ನಮ್ಮ ಹೊಟ್ಟೆ ಹೋಗ್ತಾ ಇದೆ, ನಮ್ಮ ಜೀವನ ಹೋಗ್ತಾ ಇದೆ, ನಿನ್ನಿಂದಾಗಿ ಇವತ್ತು ಈ ನಮ್ಮ ಹೊಟ್ಟೆಗೆ ನೀನು ಹೊಡಿತಾ ಇದ್ದಿ, ನಿನ್ನನ್ನು ನಾವು ಜೀವಂತವಾಗಿ ಬಿಡುವುದಿಲ್ಲ. ಇದರಲ್ಲಿ 20 ಮಂದಿಯಲ್ಲಿ 5 ಮಂದಿ ಅವ್ಯಾಚ, ಈ ಪದಗಳನ್ನು ನಾವು ಇಲ್ಲಿ ಬಳಸಲಿಕ್ಕೆ ಅಸಾಧ್ಯ, ನಿನ್ನನ್ನು ಜೀವಂತವಾಗಿ ನಾವು ಬಿಡುವುದಿಲ್ಲ ಎಂದೇಳಿ ಒಬ್ಬನಂತೂ ಇವರನ್ನು ಒಂದು ಹೊಂಡಕ್ಕೆ ದೂಡಿ ಹಾಕಿದ್ದಾನೆ. ಅಲ್ಲಿ ಬದಿಯಲ್ಲಿ ಕಪ್ಪು ಕಲ್ಲಿನ ಒಂದು ದೊಡ್ಡ ಬಂಡೆ ಇತ್ತು. ಈ ಬಂಡೆಗೆ ಇವರ ಕೈ ಹೋಗಿ ಬಿದ್ದಿದ್ರೆ, ಒಂದು ವೇಳೆ ತಲೆ ಬಿದ್ದಿದ್ದರೆ ಇವರ ಅಲ್ಲಿಯೇ ಮರಣ ಆಗ್ತಿತ್ತೋ ಏನೋ. ಕೈ ಹೋಗಿ ಬಿದ್ದದ್ರಿಂದಾಗಿ ಈ ಕೈಯ ಮೂಳೆ, ಭುಜಬುಲದ ಮೂಳೆ ಕಟ್ಟಾಗಿದೆ. ಅದೇ ರೀತಿ ಈ ಬೆರಳು ಕಟ್ಟಾಗಿದೆ. ಸೊಂಟಕ್ಕೆ ಆ ಮನುಷ್ಯ
ಸೊಂಟಕ್ಕೆ ಸರಿ ತುಳಿದು ನಿನ್ನನ್ನು ನಾಳೆ ಕೊಲೆ ಮಾಡೋದು ಬಿಡು, ಇಲ್ಲಿ ಇದೇ ಪ್ರದೇಶದಲ್ಲಿ ನಾನು ಕೊಲೆ ಮಾಡ್ತೇನೆ ಅಂತ ಬೆದರಿಸಿದ್ದಾನೆ. ನೀನು ಬದುಕಿ ಉಳಿದರೆ ನಿನ್ನ ಬೈಕ್ನಲ್ಲಿ ಒಬ್ಬಂಟಿಯಾಗಿ ಹೋಗ್ತಾ ಇರ್ತಿ, ನಮ್ಮ ಟಿಪ್ಪರ್ನ ಅಡಿಯಲ್ಲಿ ನಿನ್ನನ್ನು ಹಾಕಿ ಕೊಲೆ ಮಾಡ್ತೇವೆ, ಅದೇ ರೀತಿ ನಿನ್ನ ಮನೆಗೆ ನುಗ್ಗಿ ನಿಮ್ಮನ್ನು ಕೊಲೆ ಮಾಡ್ತೇವೆ ಎಂಬ ಬೆದರಿಕೆಯನ್ನು ಅಲ್ಲಿ ನೀಡಿರುತ್ತಾನೆ. ತದನಂತರ ಅಲ್ಲೇ 50 ಮೀಟರ್ ಎದುರಿನಲ್ಲಿ ಪೊಲೀಸ್ ಇಲಾಖೆಯ ನಮ್ಮ ಮಂಗಳೂರು ಗ್ರಾಮಾಂತರ ಓಮಂಜೂರಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ 2 ಸಿಬ್ಬಂದಿಗಳು ಹಾಗೂ ಈ ಗಣಿ ಇಲಾಖಾ ಭೂವಿಜ್ಞಾನ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರ ಬಳಿ ಹೋಗಿ ಹೇಳಿದಾಗ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಬಿಟ್ಟುಬಿಟ್ಟಿದ್ದಾರೆ. ಕೊನೆಗೆ ಅಸ್ವಸ್ಥರಾಗಿ ಬೀಳುವ ಪರಿಸ್ಥಿತಿಯಲ್ಲಿರುವಾಗ ಶ್ರೀ ಆಲ್ವಿನ್ ಡಿಸೋಜರ್ ಅವರನ್ನು ಈ ಪತ್ರಿಕಾ ಮಾಧ್ಯಮದವರನ್ನು ಕರ್ಕೊಂಡು ಬಂದು ಫಾದರ್ ಮುಲ್ಲರ್ಸ್ ಹಾಸ್ಪಿಟ್ಲಿಗೆ 3 ಗಂಟೆಗೆ ದಾಖಲಿಸಿದ್ದಾರೆ. ಅದರ ನಂತರ 6 ಗಂಟೆಗೆ ಅಲ್ಲಿ ನಮ್ಮ ಪೊಲೀಸ್ ACP ಅವರು ಅಲ್ಲಿ ಬಂದು ಈ ವಿವರಣೆಯನ್ನೆಲ್ಲ ಪಡ್ಕೊಂಡಿರುತ್ತಾರೆ. 8 ಗಂಟೆಗೆ ಓಮಂಜೂರಿನ ಗ್ರಾಮಾಂತರ ಠಾಣಾ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಇವರ ಎಲ್ಲ ವಿಷಯವನ್ನು ತಿಳ್ಕೊಂಡು ಈ FIR ಕಾಪಿಯನ್ನು ಹಾಕಿರುತ್ತಾರೆ. ಈ FIR ಕಾಪಿಯನ್ನು ಹಾಗೂ ನಮ್ಮ ಪತ್ರಿಕಾ ವಿಷಯವನ್ನು ಈಗ ನಮ್ಮ ವಿಂಗ್ಸ್ನ ಫೆರ್ನಾಂಡಿಸ್ರವರು ನಿಮಗೆ ಕೊಡಲಿಕ್ಕಿದ್ದಾರೆ. ಈಗ ನಮ್ಮ ಬೇಡಿಕೆ ಇಷ್ಟೇ, ನಮಗೆ ನಾವು ಶಾಂತಿಯುತವಾಗಿ ಶಾಂತಿ ಪ್ರಿಯರು, ನಾವು ಯಾವುದೇ ಅಹಿತಕರ ಘಟನೆ, ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿತ್ತು. ನಾವು ಮೆರವಣಿಗೆಯಲ್ಲಿ ಕೇವಲ ಪ್ಲಕ್ಕಾರ್ಡ್ ಇಡಿಸಿಕೊಂಡು ನಮ್ಮ ಬೇಡಿಕೆಯನ್ನು ಮಾತ್ರ ಇಟ್ಟಿದ್ದೆವು. ನಾವು ಅಲ್ಲಿಂದ ಇವತ್ತು ನಮ್ಮ ಮೇಲೆ ಇಂಥ ಘಟನೆ ನಡೆದರೆ ನಾವು ಮುಂದಿನ ಜೀವನದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತ ಪ್ರದೇಶದಲ್ಲಿ ನಾವು ಹೇಗೆ ಜೀವಿಸುವುದು ಎಂಬ ಭಯಭೀತರಾಗಿದ್ದೇವೆ. ಅಲ್ಲಿಯ ನಿವಾಸಿ ಇಲ್ಲಿ ಗಿಲ್ಬರ್ಟ್ ಡಿಸೋಜರ್ ಅವರು ಇದ್ದಾರೆ, ಅವರಲ್ಲಿ ಕೇಳಿದರೆ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ನಾವು ಅವರನ್ನು ಒತ್ತಾಯದಿಂದ ಇಲ್ಲಿ 4 ಜನರೊಟ್ಟಿಗೆ ಬಂದಿದ್ದೇವೆ. ಅವರು ಅಲ್ಲಿ ಈಗ ಬದುಕಲಿಕ್ಕೆ ಎದುರ್ತಾ ಇದ್ದಾರೆ. ನಿಮ್ಮನ್ನೇ ಅಧ್ಯಕ್ಷರನ್ನೇ ಕೊಲೆ ಮಾಡಲಿಕ್ಕೆ ನೋಡಿದರೆ ಮುಂದೆ ನಮ್ಮ ಜೀವನ ಹೇಗೆ, ನಾವು ಹೇಗೆ ಬದುಕುವುದು, ನಮ್ಮನ್ನೆಲ್ಲರನ್ನು ಸಾಮೂಹಿಕವಾಗಿ ನೀವು ಹತ್ಯೆಗೈರಿ ಎಂಬ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಒಬ್ಬರ ಮೇಲೆ FIR ಹಾಕಿದ್ದಾರೆ. ಅಲ್ಲಿ ಬೈದವರು 5 ಮಂದಿ, ಸೇರಿದವರು 20 ಮಂದಿ. ಈ 5 ಮಂದಿಯ ಮೇಲೆ FIR ಹಾಕಿ ಅವರನ್ನು ಬಂಧಿಸಬೇಕು, ಇದು ನಮ್ಮ ಬೇಡಿಕೆ. ಅದೇ ರೀತಿ ಮುಂದಿನ ದಿವಸದಲ್ಲಿ ಈ ದ್ವೀಪ ಉಳಿಸಬೇಕು, ನಮ್ಮ ಈ ಪರಿಸರ ಉಳಿಸಬೇಕು, ನೆಲ ಜಲ ಉಳಿಸಬೇಕು ಎಂಬ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಈ ಬೇಡಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿ ಆದ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಎಲ್ಲರಿಗೂ ನಾವು ಮನವಿಯನ್ನು ಇವರನ್ನು ಶೀಘ್ರವಾಗಿ 24 ಗಂಟೆಯೊಳಗೆ ಇವರನ್ನು, ಈಗಲೇ 24 ಗಂಟೆ ಆಗಿದೆ, ಮುಂದಿನ 24 ಗಂಟೆಯೊಳಗೆ ಈ ದುಷ್ಕರ್ಮಿಗಳನ್ನು ತಾವು ಬಂಧಿಸಬೇಕು. ನಮ್ಮ ಹತ್ರ ಬೇಕಾದ ದಾಖಲೆ ಇದೆ, ನಮ್ಮ ಹತ್ರ ವಿಡಿಯೋ ಇದೆ, ಫೋಟೋ ಇದೆ, ಎಲ್ಲ ಇದೆ. ಇವರನ್ನು ಬಂಧಿಸಬೇಕು. ಒಂದು ವೇಳೆ ಇವರನ್ನು ಬಂಧಿಸದಿದ್ದಲ್ಲಿ ನಾವು ಶಾಂತಿ ಪ್ರಿಯರಾದರೂ ಸಹ ನಾವು ನಮ್ಮ ಪೊಲೀಸ್ ಠಾಣಾ ಎದುರಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿಯ ಎದುರಿನಲ್ಲಿ ನಾವು ಧರಣಿಯನ್ನು ನಡೆಸ್ತೇವೆ. ನ್ಯಾಯ ಸಿಗುವ ತನಕ ನಾವು ಹೋರಾಟ ಮಾಡ್ತೇವೆ. ಇದೇ ರೀತಿ ನಮಗೆ ನ್ಯಾಯ ಸಿಗದಿದ್ದಲ್ಲಿ ನಾವು ಮುಂದಿನ ಹಂತವಾಗಿ ವಿವಿಧ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು, ನ್ಯಾಯ ಸಿಗುವ ತನಕ ಕೊನೆಗೊಳ್ಳುವುದಿಲ್ಲ ನಮ್ಮ ಹೋರಾಟ. ಈ ನೆಲ ಜಲ, ಈ ಭೂಮಿಗಾಗಿ ನಾವು ಪ್ರತಿದಿನ, ನಮ್ಮದು ಬೇರೆ ಏನು ಬೇಡಿಕೆ ಇಲ್ಲ, ಈ ನಮ್ಮ ದ್ವೀಪ ಉಳಿಬೇಕು, ದ್ವೀಪಗಳು ಉಳಿಬೇಕು. ಈ ಬಡವರ ಜೀವನ ಇವತ್ತು ಏನು ಅವರು ಅಲ್ಲಿ ಜೀವಂತವಾಗಿ ಇದ್ದರೂ ಸಹ ಅವರು ಸತ್ತಂತೆ ಬದುಕ್ತಿದ್ದಾರೆ, ಭಯಭೀತರಾಗಿದ್ದಾರೆ. ಇವರ ಭಯವನ್ನು ನಮ್ಮ ಅಧಿಕಾರಿಗಳು ಹೋಗಲಾಡಿಸಬೇಕು ಎಂಬ ರೀತಿಯಲ್ಲಿ ಈಗ ಇವತ್ತು ಸಭೆ ನಾವು ನಡೆಸ್ತಾ ಇದ್ದೇವೆ. ನಾಳೆ ನಮ್ಮ ಫಾದರ್ರವರನ್ನು ಅವರು ಕೊಲ್ಲಲಿಕ್ಕೆ ಬರ್ಬೋದು, ನನ್ನನ್ನು ಕೊಲ್ಲಲಿಕ್ಕೆ ಬರ್ಬೋದು, ಶ್ರೀವನ್ರವರನ್ನು ಕೊಲ್ಲಲಿಕ್ಕೆ ಬಜಾಲ್ರವರು ಇದ್ದಾರೆ, ನಮ್ಮನ್ನೆಲ್ಲರೂ ಅಲ್ಲಿ ಸ್ಟ್ಯಾನಿಲ್ ಒಬ್ಬ ಇದ್ದಾರೆ. ನಾಳೆ ನಮ್ಮನ್ನೆಲ್ಲರನ್ನು ಅವರು ಕೊಲ್ಲುವ ಬೆದರಿಕೆ ಹಾಕ್ಬೋದು. ಈಗಾಗಲೇ ನಮ್ಮ ಗಿಲ್ಬರ್ಟ್ ಡಿಸೋಜರ್ ಅವರ ಪರಿಸರದವರಿಗೆ ನಾವು ಮೊನ್ನೆ ಪ್ರತಿಭಟನೆಯಲ್ಲಿ ಸಹ ತಿಳಿಸಿದ್ದೇವೆ, ನಮಗೆ ಈಗ ಬೆದರಿಕೆ ಬರ್ತಾ ಇದೆ, ನಮ್ಮ ವಾಹನಗಳನ್ನು ಜಖಂಗೊಳಿಸಿದ್ದಾರೆ. ಇಷ್ಟು ಹೇಳಿ ಸಹ, ಇಷ್ಟು ನಾವು ಪ್ರತಿಭಟನೆ ನಡೆಸಿದ ಇವರ ಅಟ್ಟಹಾಸಕ್ಕೆ ಯಾವುದೇ ಕಡಿವಾಣ ಇಲ್ಲದ ನೋಡುವಾಗ ನಾವು ಭಯಭೀತರಾಗಿದ್ದೇವೆ. ಆದ್ದರಿಂದ ಕೊನೆಯದಾಗಿ ಹೇಳಿದರೆ, ನಮ್ಮನ್ನು ನೀವು ಬದುಕಿಸಬೇಕು,
ನಮ್ಮನ್ನು ಸಾಯಲಿಕ್ಕೆ ತಾವು ಬಿಡಬಾರ್ದು ಎಂಬ ಬೇಡಿಕೆಯನ್ನಿಟ್ಟು ಈಗ ಸರಿ ಹೌದು ಸರ್ ಎಸ್ ಸರ್ ಹಾಗಾಗಿ ನೀವು ಅದು ಹೆಸರು ಕೊಟ್ಟರು ರಿಜಿಸ್ಟರ್ ಆಗಿಲ್ವಾ ಏನಾಗಿದೆ? ಈಗ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಹತ್ರ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ಈ 20 ಮಂದಿಯ ಫೋಟೋ ಇದೆ ನಮ್ಮ ಹತ್ರ. ಯಾರು ಬೈದಿದ್ದಾರೆ ಅದು ನಮ್ಮ ಹತ್ರ ದಾಖಲೆ ಇದೆ. ಅದರಲ್ಲಿ ಇಬ್ಬರು ಸಮಾಧಾನ ಮಾಡಿದವರು ಅದು ದಾಖಲೆ ನಮ್ಮ ಹತ್ರ ಇದೆ. ಮತ್ತು ಈ ಪತ್ರಿಕಾ ಮೇಡಮ್ರವರು ಅವರು ಇಡೀ ಇವತ್ತು ಎಲ್ಲವನ್ನು ರೆಕಾರ್ಡ್ ಮಾಡಿದ್ದಾರೆ. ಬೈದದ್ದಿದೆ, ಹೊಡೆದದ್ದಿದೆ, ಎಲ್ಲ ಅವ್ರ ಹತ್ರ ಇದೆ. ಎಲ್ಲ ಇದೆ, ಎಲ್ಲ A to Z ಇದೆ. ಅವರು ಅಷ್ಟರೊಳಗೆ ಓಡಿ ಬಂದಿದ್ದರಿಂದಾಗಿ ಇವರನ್ನು ಕೊಲೆಗೈಲಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ TV ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಅಲ್ಲಿ ಓಡಿ ಬಂದದ್ರಿಂದ ಇವರು ಅಲ್ಲಿ ಕೊಲೆ ಆಗಲಿಲ್ಲ, ಹತ್ಯೆ ಆಗಲಿಲ್ಲ. ಒಂದು ನಾವು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ. ಹೌದು, ಒಂದು ಕೊಟ್ಟಿದ್ದೇವೆ, ಒಂದು ಕ್ಲಿಪ್ ಕೊಟ್ಟಿದ್ದೇವೆ. ಇನ್ನೊಂದು ಕ್ಲಿಪ್ ಅವರು ಮೇಡಮ್ರವರು ಇವತ್ತು 10:30 ಗಂಟೆಗೆ ಈಗ ಇದಾಗುವಾಗ ರಿಲೀಸ್ ಮಾಡ್ತಾರೆ. ಆಮೇಲೆ ಇದು ಜಸ್ಟಿಸ್ ಸಿಗೋ ತನಕ ಜಸ್ಟಿಸ್ ಈ ಆಲ್ವಿನ್ ಅವ್ರ ಕೇಸ್ನಲ್ಲಿನ ಓವರ್ ಆಲ್ ಇಶ್ಯೂನ ನಾವು ಎರಡೂ ವಿಷಯದಲ್ಲಿ ಇದ್ದೇವೆ. ಒಂದು ಹೌದು ಹೌದು ಸರಿ ಸರಿ ಹೌದು. ಅಲ್ಲಿ ಮರಳು ತೆಗೆಯುವುದನ್ನು ನಿಲ್ಲಿಸುವ ತನಕ ನಮಗೆ ದ್ವೀಪ ಉಳಿಸುವುದು. ಮರಳು ತೆಗೀಲಿ ಬಿಡಲಿ ಅದು ನಮಗೆ ಅಗತ್ಯ ಇಲ್ಲ. ನಮಗೆ ಈ ದ್ವೀಪ ಸವೇಬಾರ್ದು, ದೀಪ ಉಳಿಬೇಕು. ನೀವು ಎಲ್ಲಿ ಮರಳು ತೆಗೆದ್ರು ಈ ಮರಳು ಅಲ್ಲಿಗೆ ಸೇಕರಣೆಯಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಮತ್ತು ಕಮಿಷನರ್ ಆಫೀಸ್ ಮುಂದೆ ಧರಣಿ ಕೊಡ್ತೀವಿ ಅಂತ. ಅಂದರೆ ಆಲ್ವಿನ್ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಆಗಲಿಲ್ಲ ಅಂತಂದ್ರೆ ಅದು ಮಾಡೋದಾ, ಅಥವಾ ಈ ಮರಳುಗಾರಿಕೆ ನಿಲ್ಲೋದಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಅದನ್ನು ಮಾಡೋದಾ, ಹೇಗೆ? ನಾವೀಗ ಇವರನ್ನು ಬಂಧಿಸಲಿಕ್ಕಾಗಿ ನಾವೀಗ ಮಾಡೋದು ಈ ಧರಣಿ ಮಾಡುವುದು, ಅವರನ್ನು ಬಂಧಿಸಲಿಕ್ಕಾಗಿ. ಮುಂದಿನ ದಿವಸದಲ್ಲಿ ನಾವು ಈ ಗಣಿ ಇಲಾಖೆಯ ಮಿನಿಸ್ಟ್ರ್ ಇದ್ದಾರೆ SS ಮಲ್ಲಿಕಾರ್ಜುನ, ಅವರನ್ನು ಹೋಗಿ ಅವರು ಬ್ಯಾಂಗ್ಳೂರಲ್ಲಿ ಸಿಗದಿದ್ದರೆ ದಾವಣಗೆರೆ ಹೋಗಿ ಆದರೂ ನಾವು ಅವರನ್ನು ಭೇಟಿ ಆಗ್ತೇವೆ. ಮುಂದಿನ ಎಲ್ಲ ಅದು ಸಂಸದರಾಗಲಿ ಶಾಸಕರಾಗಲಿ ಯಾರೂ ಆಗಲಿ ಅವರ ಎಲ್ಲ ಮನೆಗೆ ನಾವು ಹೋಗಿ ನಮ್ಮ ಮನವಿಯನ್ನು ಕೊಡ್ತೇವೆ. ಯಾಕೇಳಿದರೆ ಇದರಲ್ಲಿ ಯಾವ ಕಾರಣದ ಕೈವಾಡ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರನ್ನು ಸಂಬಂಧಪಟ್ಟ ಎಲ್ಲರಿಗೂ ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಕೊಡ್ತೇವೆ. ಮರಳುಗಾಳಿಗೆ 2014ರಲ್ಲಿ ನಾವು ನಮ್ಮ ಇವರು ಬಜಲ್ರವರೆಲ್ಲ ಇದ್ದಾರೆ. ನಾವು AB ಇಬ್ರಾಹಿಮರವರು ಜಿಲ್ಲಾಧಿಕಾರಿ ಇರುವಾಗ ಯಾಕೇಳಿದರೆ ಮೊದಲು ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ. ಆಗ ಇಷ್ಟು ಸವೆತ ಆಗಿರಲಿಲ್ಲ, ಸ್ವಲ್ಪ ಮುಳುಗಿ ತೆಗಿತಾ ಇದ್ದರು. ಇವತ್ತು ದೊಡ್ಡ ದೊಡ್ಡ ದೋಣಿಗಳಲ್ಲಿ 12 ಮಂದಿ ಆ ದೋಣಿಯಲ್ಲಿ ಹೋಗಿ ಬೇರೆ ಕಡೆ ಹೋಗುವಾಗೆ ಮರಳನ್ನು ಇಳಿದು ತೆಗಿತಾ ಇಲ್ಲ. ಸೈಡಿಗೆ ಇದ್ದ ಮರಳನ್ನೇ ಇದು ನಮ್ಮ ಸಕ್ಕರೆ ಆಗಿದೆ. ಆ ಮರಳನ್ನು 5 ನಿಮಿಷ 20 ನಿಮಿಷದೊಳಗೆ ತೆಗಿತಾರೆ, ಖಾಸಗಿ ಪ್ರದೇಶದಲ್ಲಿ ಹಾಕ್ತಾರೆ, ಅಲ್ಲಿಂದ ಲೋಡ್ ಆಗಿ ಹೋಗ್ತಾ ಇದೆ. ಮತ್ತು ಡ್ರೆಜ್ಜಿಂಗ್ ಮಾಡಲಿಕ್ಕೆ 2 ಬಾವಿ ತೆಗೆದಿದ್ದಾರೆ. ಡ್ರೆಜ್ಜಿಂಗ್ ಮಾಡಿ ತೆಗೆದ್ರಾಗ ಕೇವಲ ಮರಳು ಮಾತ್ರ ಹೋಗೋದಿಲ್ಲ, ಈ ಮೀನುಗಳು ಸಾಯ್ತಾ ಇವೆ. ಈ ಏನು ಬಡವರಲ್ಲಿ ಮೀನು ಹಿಡಿದು ಎಲ್ಲ ಜೀವನ ತೆಗಿತಿದ್ರು, ಇವರು ಎಲ್ಲವೂ ಈಗ ನಾಶವಾಗಿದೆ. ಒಂದು ಬ್ರಿಡ್ಜ್ ಮಾಡಿದ್ರು, ತಾತ್ಕಾಲಿಕವಾಗಿ 18 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ನಿವಾಸಿಗಳು ಬ್ರಿಡ್ಜ್ ಮಾಡಿದರು. ಇವತ್ತು ಆ ಬ್ರಿಡ್ಜನ್ನೇ ಅವರು ಮುರಿದು ಬಿಟ್ಟಿದ್ದಾರೆ. ಇನ್ನೂ ಬ್ರಿಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೇಳಿದರೆ ಮೊದಲು ಮೇಲೆ ಇತ್ತು, ಇವತ್ತೆಲ್ಲ ಆಳಕ್ಕೆ ಹೋಗಿ ಆ ಬ್ರಿಡ್ಜ್ ಏನು ಇವರು 18 ಲಕ್ಷ ಖರ್ಚು ಮಾಡಿದ್ದಾರೆ, ಆ ಬ್ರಿಡ್ಜನ್ನು ಅಲ್ಲಿ ನೆಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಹೇಳಿದರೆ ಆಳಾಗಿದೆ ಈಗ ನೀರು. ಇಲ್ಲ, ನಾವು ಸುಮ್ಮನಿರಲಿಲ್ಲ. 2018ರಲ್ಲೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ವಾಹನ, ನಮ್ಮ ಇಲ್ಲಿ ಸ್ಟ್ಯಾನಿಲ್ ಒಬ್ಬರವರು ಇದ್ದಾರೆ, ನಾವು ಅಲ್ಲಿ ಸೆಂಥಿಲ್ರವರು ಇರುವಾಗ ಅಲ್ಲಿ ಏನು ಶೆಡ್ಗಳನ್ನು ನಿರ್ಮಿಸಿದ್ರು ಅದನ್ನೆಲ್ಲ ಅವರು ಬಂದು ಶೆಡ್ಗಳನ್ನು ತೆಗೆದು ಅಲ್ಲಿರುವ ಪ್ರೈವೇಟ್ ಜಾಗದಲ್ಲಿ ಕಂದಕವನ್ನು ನಿರ್ಮಿಸಿ ಆಗಲೂ 50 ದೋಣಿಗಳನ್ನು ಸೀಸ್ ಮಾಡಿದರು. ಕೋಣಾಜೆ ಪೊಲೀಸ್ನವರು ಬಂದು ಎಲ್ಲ ದೋಣಿಗಳನ್ನು ಸೀಸ್ ಮಾಡಿದರು. ಇಂಥ ಘಟನೆ ಆಗ್ತಾಯಿದೆ. ನಮ್ಮ ಬಿಷೋಪ್ರವರು, ನಾವು ಈಗಿನ ಶಾಸಕರು ಐವನ್ ಡಿಸೋಜರವರು ಅವರೆಲ್ಲ ಜೊತೆಗೆ ನಾವು ಅಲ್ಲಿ ಭೇಟಿ ನೀಡಿದ್ದೇವೆ. ಆಗಲೂ ಕಾನೂನು ಕ್ರಮ ಕೈಗೊಂಡಿದ್ದಾರೆ. CRZ 1ನಲ್ಲಿದೆ, ಇಲ್ಲಿ ಮರಳು ತೆಗೆಯಬಾರ್ದು, ನಿಯಮ ಇದೆ ಅಂತ ಹೇಳಿದ್ದಾರೆ. ನಾವು ಆಗಲೂ ವಿಜಯಲಕ್ಷ್ಮಿ ಹೇಳುವ ಅಧಿಕಾರಿಯವರಿದ್ದರು, ಪದ್ಮಶ್ರೀ ಹೇಳುವ ಅಧಿಕಾರಿಯವರು, ಮೈನ್ಸ್ ಆ್ಯಂಡ್ ಜ್ಯುವೆಲ್, ಅವರನ್ನು ನಾವು ಅಲ್ಲಿ ಕರ್ಕೊಂಡು ಹೋಗಿ ಅವರು ಸೀಸ್ ಮಾಡಿಸಿದ್ದಾರೆ. ಆಗಲೂ ಮಾಡಿದ್ದಾರೆ. ಇಂದು ನಿಲ್ತದೆ ಹೇಳುವ ಭರವಸೆಯಲ್ಲಿ ನಾವಿದ್ದು. ಅಂದರೆ ಈಗ ಮೊನ್ನೆ ಏನು ನೀವು
ಪ್ರೊಟೆಸ್ಟ್ ಮಾರ್ಚ್ ಆದಮೇಲೆ ಅದೇನು ಆ್ಯಕ್ಷನ್ ತೊಗೊಂಡ್ರು, ಅದೇನು ನೀವು ಸಮಾಧಾನ ಆಗಿತ್ತು? ಸ್ವಲ್ಪ ಆಂಶಿಕ ಸಮಾಧಾನ ಆಗಿತ್ತು ನಮಗೆ. ಮತ್ತು ಜಿಲ್ಲಾಧಿಕಾರಿಯವರು ನಮಗೆ ಸ್ಪಷ್ಟ ಭರವಸೆ. ನಿಮಗೆ ಇದರ ಬಗ್ಗೆ ಏನು ಅಲ್ಲಿ ಮರಳುಗಾರಿಕೆ ಇನ್ನೂ ಹೋಗ್ತಾ ಇದೆ? ಈಗ ಇಲ್ಲ, ಈಗ ಇವತ್ತು ನಿನ್ನೆ ಇಲ್ಲ. ಅದರ ಮೊದಲು ನಾವೇನು ಪ್ರತಿಭಟನೆ ಮಾಡಿದ್ದೇವೆ, ಜಿಲ್ಲಾಧಿಕಾರಿಯವರ ಹತ್ರ ಹೋದ ದಿವಸ ಸಹ ಅವರು ರಾತ್ರಿ ಮರಳು ತೆಗಿತಾರೆ. ಅದು ಗೊತ್ತಿಲ್ಲ ನಮಗೆ, ನಾವು ನೋಡಲಿಲ್ಲ, ನಮಗೆ ಗೊತ್ತಿಲ್ಲ. ನಮಗೀಗ ಮರಳಿನ ಬಗ್ಗೆ ನಮಗೆ ಏನಿಲ್ಲ, ನಮ್ಮ ದ್ವೀಪ ಅದೆಲ್ಲ ನಮಗೆ ಏನು ಗೊತ್ತಿಲ್ಲ. ಅಂದರೆ ನಾವು ಪ್ರತ್ಯಕ್ಷದರ್ಶಿಗಳು ಆ ವಿಷಯದಲ್ಲಿ ಅಲ್ಲ. ಈಗ ನೀವು ಅಂದರೆ ಈಗ ಪ್ರೊಟೆಸ್ಟ್ ಮಾರ್ಚ್ ಆದಮೇಲೆ ಸ್ವಲ್ಪ ಈಗ ಕಡಿಮೆ ಆಗಿದೆಯಾ ಅಥವಾ ಇನ್ನೂ ನಡೀತಾ ಇದೆಯಾ? ಆಗ್ತಾ ಇದೆಯಾ ಹೇಗೆ? ಈಗ ಎಲ್ಲ ಅಲ್ಲಿ ಕಾಣುದು ಯಾವುದು ಕಾಣುದಿಲ್ಲ, ಆದರೆ ರಾತ್ರಿ ಹೊತ್ತಲ್ಲಿ ನಮಗೆ ಗೊತ್ತಾಗುದಿಲ್ಲ ಏನು ಮಾಡ್ತಾರೆ. ಪ್ರೊಟೆಸ್ಟ್ ಆದ ಬೆಳಗ್ಗೆ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಅವರು ಇದಕ್ಕಿಂತ ಮುಂಚೆ ಸಂಜೆ 6 ಗಂಟೆಗೆ ಶುರು ಮಾಡ್ತಿದ್ರು, ಆವಾಗ ನಮಗೆ ಕಾಣ್ತಿತ್ತು ಅವರ ನೋಡಿಗಳು. ನಾವು ಮಲಗುವ ತನಕ ಅಲ್ಲಿ ಕಾಣ್ತಿದ್ದವು. 3 ದಿವಸ ಕಂಟಿನ್ಯೂ ಅಲ್ಲಿ ಹೋಗಿದ್ದೇವೆ, ನಾವೆಲ್ಲರೂ ಹೋಗಿದ್ದೇವೆ. ಆಗ ಈ ನೀರಿನ ನಡುವೆ 50 ದೋಣಿಗಳಿವೆ. ಈ ದೋಣಿಗಳು ಯಾಕಿರಬೇಕಲ್ಲಿ? ಒಂದು ವೇಳೆ ವ್ಯಾಪಾರನೇ ಇಲ್ಲದಿದ್ದರೆ ಅಲ್ಲಿ ದೋಣಿಗಳು ಇರಬಾರ್ದು. ಒಂದು ರಾತ್ರಿಯಲ್ಲಿ ಇವರಿಗೆ ಎದರಿ ಹೇಳ್ತಾ ಇಲ್ಲ, ಅಲ್ಲಿ ರಾತ್ರಿಯಲ್ಲಿ ಅಂತೂ ಮರಳು ತೆಗಿತಾ ಇದ್ರು. ಆಮೇಲೆ ಇನ್ನೊಂದು, ಈಗ ನೀವೇನೀಗ ಅವರು ನಿವಾಸಿ ಸ್ಟೀವನ್ ರೊಡ್ರಿಗೇಸ್ ವೈಸ್ ಪ್ರೆಸಿಡೆಂಟ್. ಬಹಳ ಮುಖ್ಯವಾಗಿ ಈ ಒಂದು ಘಟನೆ ನಡೆದಿದೆ ಮೊನ್ನೆ ಶನಿವಾರ ದಿವಸ. ಕೆಥೋಲಿಕ್ ಸಭಾನ ಅಧ್ಯಕ್ಷರು ಆಗಿರ್ತಕ್ಕಂಥ ಆಲ್ವಿನ್ ಡಿಸೋಜರ್ ಅವರ ಮೇಲೆ ನಡೆದಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಪ್ರಥಮತವಾಗಿ ನಾವು ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ವೇದಿಕೆಯ ಪರವಾಗಿ ಅದನ್ನು ತೀವ್ರವಾಗಿ ಖಂಡಿಸ್ತಿದ್ದೇವೆ. ಮಾತ್ರವಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಯಾರು ಇದರ ಹಿಂದೆ ಇದ್ದಾರೆ ಅವರು ಎಲ್ಲರನ್ನೂ ಕೂಡ ಬಂಧಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಪ್ರಶ್ನೆ ಏನು, ಈಗ ಒಂದಷ್ಟು ಚರ್ಚೆ ಎಲ್ಲ ಆಯಿತು, ಅಕ್ರಮ ಮರಳುಗಾರಿಕೆ ಯಾಕೆ ನಮ್ಮ ಇದರಲ್ಲಿ ಅದನ್ನು ಶಾಶ್ವತವಾಗಿ ಅದನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ? ಇದು ಬಹಳ ಗಂಭೀರವಾದಂಥ ಪ್ರಶ್ನೆ. ಬಹಳ ದೀರ್ಘಕಾಲದಿಂದ ಈ ರೀತಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕಂತೇಳಿ ಜನಪರ ಸಂಘಟನೆಗಳು ನಾವು ಒಂದು ಕಡೆ ಹೋರಾಟ ಮನವಿ ಕೊಡ್ತಾ ಬಂದಿದ್ದೇವೆ. ಆದರೂ ಕೂಡ ಅವರು ಇಷ್ಟು ಗಟ್ಟಿಯಾಗಿ ಅಲ್ಲಿ ಹೋಗಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ದಾಳಿ ಮಾಡ್ತಾರಂದಾದರೆ ಇವರ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವುದು? ಯಾಕಂದರೆ ಇವರು ದಾಳಿ ಆದಾಗ ಕೂಡಲೇ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಿದ್ರು ಕೂಡ ಅವರು ಬರ್ತಾ ಇಲ್ಲ, ಅವರ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ. ಕೇಸುಗಳು ಕೂಡ ಹೇಗೆ ಹಾಕಿದ್ದಾರೆ ಅಂತ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಜನ ಈಗ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಕ್ಲೀನ್ ಗೊತ್ತಿದೆ, ಪೊಲೀಸ್ನವ್ರಿಗೆ ಅವ್ರು ಯಾರಂತ ಗೊತ್ತಿದೆ, ಆದರೂ ಕೂಡ ಆ್ಯಕ್ಷನ್ ಯಾಕೆ ತಗೊಳ್ಳೋದಿಲ್ಲ? ನಾವಿಲ್ಲಿ ನೇರವಾಗಿ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ಸರ್ಕಾರ ಇವರೇ ನೇರ ಹೊಣೆ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದರೆ ಇಲ್ಲಿ ಒಂದು ಅಕ್ರಮ ಮರಳುಗಾರಿಕೆಯಿಂದ ಅವರು ಅಷ್ಟು ದೃಢವಾಗಿ ಇವರ ಮೇಲೆ ಹಲ್ಲೆಗಳು ನಡೆಸ್ತಾರೆ. ಅದರಿಂದಾಗಿ ಈ ಜಿಲ್ಲೆಯ ಜನತೆಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಅಲ್ಲಿನ ದ್ವೀಪವಾಸಿಗಳ ಬದುಕು ಬಹಳ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಅವರಿಗೆ ಯಾರು ರಕ್ಷಣೆ ಕೊಡಬೇಕಾಗಿರೋದು? ನಮ್ಮ ಈ ಸಮಾನ ಮನಸ್ಕ ಸಂಘಟನೆ ಕೆಥೋಲಿಕ್ ಸಭೆಯೆಲ್ಲ ಒಟ್ಟು ಸೇರಿ ನಾವು ಕಳೆದ ಬಾರಿ ಮನವಿಯೆಲ್ಲ ಕೊಟ್ಟಾಗ DC ಅವರು ಕಮಿಟಿ ಮಾಡಿದರು. ಆ ಕಮಿಟಿಯ ರಿಪೋರ್ಟ್ ಏನು ಇನ್ನೂ ಕೂಡ ಅದು ಬಹಿರಂಗಪಡಿಸಿ ಏನು ಅಂತ ಆಗಲಿಲ್ಲ. ಆನಂತರ ಇವಾಗ ಮೊನ್ನೆ ಹೋರಾಟ ಆಯಿತು. ಹೋರಾಟ ಆಗುವಂಥ ಸಂದರ್ಭದಲ್ಲಿ ಒಂದು 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 ಯಾವುದೇ ರೀತಿ ಇದೆಯಲ್ಲ ನೋಡಿ, ಹೋರಾಟ ಆಗ್ತಾ ಇದೆ, ಅದೇ ದಿನ ರಾತ್ರಿ ಮರಳು ತೆಗಿತಾ ಇದ್ದಾರೆ. ಅಂದರೆ ಏನು ಅರ್ಥ? ಅದರ ದಿವಸ ಈಗಲೇ ಹೇಳಿದರು, ಅದು ಸ್ಥಳೀಯ ದ್ವೀಪವಾಸಿಗಳೇ ಹೇಳಿದ್ರು. ಅಂದರೆ 27 ತಾರೀಕು ಹೋರಾಟ ಆಗುತ್ತೆ, 5ನೇ ತಾರೀಕಿಗೆ ದಾಳಿ ಆಗುತ್ತೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಅವರು ಅಷ್ಟು ಎಗ್ರೆಸಿವ್ ಆಗಿರಬೇಕಾದ್ರೆ ಅವರ ಸೊಂಟ ಮುರಿಬೇಕಾದವರು ಯಾರು? ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇದನ್ನು ಕೂಡ ಮಾಧ್ಯಮದ ತಾವುಗಳು, ಯಾಕಂದರೆ ತಾವುಗಳು ಇಡೀ ಹೋರಾಟದಲ್ಲಿ ಕಳೆದ ಬಾರಿ ನಾವು ಒಟ್ಟಾಗಿ ಅಲ್ಲಿ ಹೋದಾಗ ವಾಸ್ತವತೆಯನ್ನು ತಾವು ತಿಳಿದಿದ್ದೀರಿ. ಆದ್ದರಿಂದ ಒಂದು ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಅಕ್ರಮವಾಗಿ ಮರಳುಗಾರಿಕೆ ದಂಧೆ ನಡೆಸ್ತಕ್ಕಂಥವ್ರು ವಿರುದ್ಧ ಕಠಿಣ ಕ್ರಮ ರಾಜ್ಯ ಸರ್ಕಾರನೇ. ಈಗ ಸರ್ಕಾರ ಯಾರ್ದಿದೆ? ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲರೂ ಇವತ್ತು ದಿವ್ಯ ಮೌನ ವಹಿಸಿದ್ದಾರೆ. ಇದು ಸರಿಯಿಲ್ಲ. ಅಲ್ಲಿನ ದ್ವೀಪವಾಸಿಗಳಿಗೆ ರಕ್ಷಣೆ ಅಂತೂ ಕೊಡಲೇಬೇಕು. ಎಂಥ ಅಪಾಯದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದ್ದರಿಂದ ನಾವು ಈ ಒಂದು ಘಟನೆ ಏನಿದೆ, ಒಂದು ಅಧ್ಯಕ್ಷರ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿ ಏನಿದೆ, ಮಾರಣಾಂತಿಕ ಹಲ್ಲೆ, ಇದು ಅವರ ವ್ಯಕ್ತಿಗತ ಆಗಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಅಲ್ಲ. ಇದು ಜನಪರವಾಗಿ
ಹೋರಾಟ ಮಾಡಿದ ಎಲ್ಲ ಸಂಘಟನೆಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಆದ್ದರಿಂದ ನಾವು ಯಾವತ್ತು ಅವರನ್ನು ಒಂಟಿಯಾಗಿ ನಾವು ಬಿಡೋಲ್ಲ. ಈ ಜಿಲ್ಲೆಯ ಜನಪರ ಸಂಘಟನೆಗಳು, ಸಮಾನ ಮನಸ್ಕ ಸಂಘಟನೆಗಳು ಎಲ್ಲರೂ ಒಟ್ಟು ಸೇರಿ ಇದನ್ನು ಆ ಘಟನೆಯನ್ನು ಖಂಡಿಸಿ ಅದಕ್ಕೂ ಒಂದು ಹೋರಾಟ, ಅದರ ಜೊತೆಗೆ ಈ ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ತಡೆ ಹಾಕಬೇಕು ಅಂತಕ್ಕಂಥ ಎರಡನ್ನು ಸೇರಿಸಿ ಈ ಜಿಲ್ಲೆಯಲ್ಲಿ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಒಂದು ಪ್ರಬಲವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Dr. M.V. Shetty Institutions, Mangalore, empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.